ಮಾತ್ರ ದಪ್ಪ ಪೂಜಾಲ ಸೀರೆದ ಬಗ್ಗೆ ಪಾತಿರೊಂದು ತುಳಿ ತುಳಿ ಸೀರೆ ಪೊಣ್ಣುಲು ಮಾತ್ರ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾಕೆ ಎಷ್ಟು ರೆಡಿ ಆಗಿದ್ದೀನಿ ಅಂತ ಹೇಳ್ತೀನಿ, ಆದರೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತು ನನ್ನ ಅಕ್ಕನ ಮ್ಯಾರೇಜ್, ಹಾಗೆ ನಾನು ಎಷ್ಟು ರೆಡಿ ಆಗಿದ್ದೇನೆ ತೋರಿಸ್ತೀನಿ ಇವಾಗ ಎಲ್ಲರನ್ನು. ವೀಳ್ಯದೆಲೆ ಶಾಸ್ತ್ರ. ಇವ್ರು ಅತ್ತೆ ಮಗಳು, ಇವರಿಬ್ರು ಅತ್ತೆ ಮಕ್ಕಳು. ಇವ್ಳು ಗೊತ್ತು ತಿಂತಿದ್ದಲೆ ಪಕ್ಕ ಸೊನಾಳೆ ಕದಿಂದೊಂದುಲ್ಲಾಲೆ ಮಾತ್ರ ದಪ್ಪ ಪೂಜಾಲೆ ಚಂದೇಲಿ ಬೇಕಾದ್ರೆ ಹೇಳಿ ಕೊಡ್ತವೆ. ಅಲ್ಲಿ ಬಾವ ಒಂದೇನ ಬಾವಿ ಆಳೇನು ಕೊರಡೊಂದಿಕ್ಕೆ ಏನೊಂದು ಉಳ್ಳೇರು ಒಂದೇನ ಚಿಕ್ಕಮ್ಮನ ಮಗಳು ಜೋಕ್ಲು ಶಾಲೆಗೆ ಕಂಡು ಕಟ್ಟುದೀನಿ ಬರ್ತೀನಿ ಮದುವೆಗೆ ಅಂದೇನ ಚಿಕ್ಕಮ್ಮ. ಅಲ್ಲಿ ಮೋನೆಲ್ಲ ಸರಿ ಚೆಕ್ಕಿತು ಚಲು ಚಂಡಿ ಚಂಡಿ ಉಂಡು ಮೋನೆ 12 ಜೊನಿಯ ನೆನ್ನಪ್ಪ ದಾದಾಗೆ ಅಕ್ಲು ಬರ ತಿಂದೊಂದು ಪಣಿ ಪಣಿ ಮಲಕ್ಕ ರೆಡಿ. ಮೇಲೆ ನೋಟು ವಿಡಿಯೋ ಬಳೆ ಸೆಲ್ಫಿಗೆ ರೆಡಿ ಆಗ್ತಾನೆ. ಏರಿ ಪರ್ವತಿ ಬಲ್ ರೆಡಿ ಇಲ್ಲ
ಪುರ ಒಂಜಿ ಸೆಲೆಕ್ಟ್ ಮಾಡ್ಪಲೆ ಪೊಣ್ಣು ಬೋಡೇನಕ್ಲೆ ಏರ ತುಲೆ ಅಕ್ಲಡ್ ಜನ ಡೆಂಗ್ತೀರು ನೆಂಬೆ ಬಾಳೆರಿ ಅಲ್ಲರಿ ಬಾವೆ ಡೆಂಗೊಂದುಲ್ಲೆ ಫೋಟೋ ಶೂಟ್ ಒಬ್ಳು ಕಲಶ ಕನ್ನಡಿ ಅಂತ. ಹಲೋ ಗೈಸ್, ಇವಳು ಕಲಶ ಕನ್ನಡಿ ಫೋಟೋ ಶೂಟ್ ಆಗ್ತಾ ಉಂಟು. ಗೀತಾ ಓಡ್ಲ ಉಳ್ಳಾಳು ಸೀರೆತ ಬಗ್ಗೆ ಪಾತಿರೊಂದು ತುಳಿ ತುಳಿ ಸೀರೆ ಪೊಣ್ಣುಲು ಮಾತ್ರ ಸೀರೆತ ಬಗ್ಗೆ ಮಾತ್ರ ಪಾತಿರ ಪಳ್ಳೆ ದೊಡ್ಡ ಏನು ಇಜ್ಜಿ ಆತೆ ಮಾಡ್ತೀನಿ ಪಾತಿ ತೇರ್ಲ ಪಾತಿರ್ಜಿ ಪತ್ತೆ ಬಗ್ಗೆ ತಿರೆ 14,000 ಸೀರೆ ತಂಚೆ ಗೊತ್ತಾಗ್ತದ ಅಂದು ಎಷ್ಟು ಕಡಿಮೆ ಸೀರೆ ಇದ್ದೆ ಸೋಗ್ತೋಜಿ ನಮ್ಮ ಬಾಬೆ ತುಲಿಗಳು ಬಾಬೆಗೂ ನಿದ್ರೆ என்ன vlog பண்ணல ಚಿಕ್ಕ ಚಿಕ್ಕ ಮಲಕ್ಕ ನೆಕ್ಸ್ಟ್ ಬೆಳಗ್ಗೆ ಮದುವೆ ಏರೆಗೆ பண்ணல vlog என்ன ರಸಿಕಾ ಕೂಗ್ತಿದ್ದಾಳೆ. ಅವರೇ ತಾಯಿಯರು ಸಕಲ ಭಾಗ್ಯವನ್ನು ಬೆಳೆಸುವವರು ಅವರೇ